ಮಂಗಳೂರು ವಿಭಾಗದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಇಲ್ಲಿ ವಿಭಾಗ ಸಂಚಾಲಕರಾದಂತಹ ಸುನೀಲ್ ಶೆಟ್ಟಿ ಅವರ ಉಪಸ್ಥಿತಿ ಹಾಗೂ ಜಿಲ್ಲಾ ಸಂಚಾಲಕರಾದಂತಹ ಶ್ರೀಜಿತ್ ರೈ, ಮಂಗಳೂರು ಮಹಾನಗರ ಕಾರ್ಯದರ್ಶಿಯಾದಂತಹ ಶ್ರೀಲಕ್ಷ್ಮಿ ಶೆಟ್ಟಿ, ಮಂಗಳೂರು ತಾಲೂಕು ಸಂಚಾಲಕರಾದಂತಹ ಮೋನಿಶ್ ತೊಮಿನಾ. ಮೊದಲ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಭಯರಾಣಿ ವೀರರಾಣಿ ರಾಣಿ ಅಬ್ಬಕ್ಕರವರ 500ನೇ ಜನ್ಮ ಜಯಂತ್ಯೋತ್ಸವದ ಪ್ರಯುಕ್ತ ಕರ್ನಾಟಕದಲ್ಲಿ ರಥಯಾತ್ರೆಯನ್ನ ನಾವು ಪ್ರಾರಂಭಿಸಿದ್ದೇವೆ. ಈ ರಥವು ಸೆಪ್ಟೆಂಬರ್ 6 ತಾರೀಕಿಗೆ ಕರ್ನಾಟಕದ ಪ್ರಮುಖ ಎಲ್ಲ ಜಿಲ್ಲೆಗಳ ಪ್ರಮುಖ ಶಾಖೆಗಳಲ್ಲಿ ತೆರಳಿ ಅದು ಅಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳಾಗಿ ಇಂದು 15ಕ್ಕೆ ಇವತ್ತು ನೈಟ್ ಮಂಗಳೂರಿಗೆ ತಲುಪಲಿದೆ. ಮಂಗಳೂರು ವಿಭಾಗದ ವತಿಯಿಂದ ನಾಳೆ ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ರಾಮಕೃಷ್ಣ ಕಾಲೇಜಿಂದ ಬನ್ಸಾಸ್ಟಿಲ್ ಸರ್ಕಲ್ ಆಗಿ ಜ್ಯೋತಿಗೆ ಹೋಗಿ ಹಾಗೆ ಅಲ್ಲಿಂದ ಮಿಲಗ್ರಿಸ್ ಆಗಿ ಟೌನ್ ತನಕ ಬೃಹತ್ ಶೋಭಾಯಾತ್ರೆ ನಡೆಯಲಿಕ್ಕಿದೆ. ಹಾಗೆಯೇ ಸಮಾರೋಪ ಕಾರ್ಯಕ್ರಮ ಮಂಗಳೂರಿನ ಪುರಭವನದಲ್ಲಿ ನಡೆಯಲಿಕ್ಕಿದೆ. ಹಾಗಾಗಿ ಈ ಕಾರ್ಯಕ್ರಮದ ಕುರಿತು ಇನ್ನಷ್ಟನ್ನ ಶ್ರೀಯುತ ಸುನೀಲ್ ಶೆಟ್ಟಿ ಅವರು ಹೇಳುತ್ತಾರೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಕರ್ನಾಟಕ ದಕ್ಷಿಣ ಪ್ರಾಂತದ ವತಿಯಿಂದ ರಾಣಿ ಅಬ್ಬಕ್ಕ ಭಾರತದ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ, ಪೋರ್ಚುಗೀಸರ ವಿರುದ್ಧ ಅತ್ಯಂತ ದಿಟ್ಟತನದಿಂದ ಹೋರಾಡಿದಂತ ರಾಣಿ, ತುಳುನಾಡಿನ ವೀರರಾಣಿ ಅಂತ ಕರೆಯುವಂತ ರಾಣಿ ಅಬ್ಬಕ್ಕನ ಕ್ಷಾತ್ರ ಪರಂಪರೆಯನ್ನ ಇಡೀ ಕರ್ನಾಟಕ ರಾಜ್ಯಕ್ಕೆ ಪಸರಿಸಬೇಕು ಅನ್ನುವಂತ ಯೋಚನೆಯನ್ನು ಇಟ್ಕೊಂಡು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಒಂದು ಹೊಸ ಕಲ್ಪನೆ ಅಡಿಯಲ್ಲಿ 2 ರಥಯಾತ್ರೆಗಳನ್ನ ಆರಂಭಿಸಿದೆ. ಒಂದು ರಥಯಾತ್ರೆ ದಾವಣಗೆರೆಯಿಂದ ಆರಂಭವಾಗಿ 6 ತಾರೀಕಿಗೆ ದಾವಣಗೆರೆಯಿಂದ ಆರಂಭವಾಗಿದೆ. ಮತ್ತೊಂದು ರಥಯಾತ್ರೆ 6 ತಾರೀಕಿಗೆ ಬೆಂಗಳೂರಿನಲ್ಲಿ ಆರಂಭವಾಗಿದೆ. ಆ 2 ರಥಗಳು ಕೂಡ 14ನೇ ತಾರೀಕಿಗೆ ಮಂಗಳೂರಿನ ಬನ್ಸ್ ಹಾಸ್ಟೆಲ್ ಕ್ರೀಡಾಂಗಣಕ್ಕೆ ತಲುಪಲಿದೆ. ಆ ಬನ್ಸ್ ಹಾಸ್ಟೆಲ್ ಕ್ರೀಡಾಂಗಣದಿಂದ ಬಹಳ ವಿಜೃಂಭಣೆಯಿಂದ ಶೋಭಾಯಾತ್ರೆಯ ಮೂಲಕ ಟೌನ್ ಹಾಲ್ ವರೆಗೆ ಶೋಭಾಯಾತ್ರೆಗಳು ಜೊತೆಗೆ ರಥಯಾತ್ರೆ ನಡೆಯಲಿಕ್ಕಿದೆ. ಸುಮಾರು 2000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಜೊತೆಗೆ ಒಂದಷ್ಟು ಕಲಾ ತಂಡಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಈ ನಿಟ್ಟಿನಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನ ಆಹ್ವಾನ ಮಾಡ್ತಾ ಇದೆ. 11:30ಗೆ ಸರಿಯಾಗಿ ಮಂಗಳೂರಿನ ಪುರಭವನದಲ್ಲಿ ಸಮಾರೋಪ ಸಮಾರಂಭ ನಡೆಯಲಿಕ್ಕಿದೆ. ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ರಶ್ಮಿ ಸಾಮಂತ್ ಅವರು, ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಮಾಜಿ ಅಧ್ಯಕ್ಷರು ರಶ್ಮಿ ಸಾಮಂತ್ ಅವರು ಇರ್ತಾರೆ. ಮತ್ತೆ ಸಿದ್ದು ಅಲಗೂರು, ನಮ್ಮ ಕಾಸರಗೋಡು ಸೆಂಟ್ರಲ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿರುವಂತಹ ಸಿದ್ದು ಅಲಗೂರು ಅವರು ಮುಖ್ಯ ಅತಿಥಿಗಳಾಗಿ ಅಲ್ಲಿರ್ತಾರೆ. ಅದರ ಜೊತೆಗೆ ಎಕ್ಸೆಲ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಶ್ರೀಯುತ ಸುಮಂತ್ ಕುಮಾರ್ ಜೈನ್ ಅವರು ಆ ಕಾರ್ಯಕ್ರಮದಲ್ಲಿ ಇರ್ತಾರೆ. ಜೊತೆಗೆ ಚೌಟ ಮನೆತನದ ವಂಶಸ್ಥರು ಕುಲ್ದೀಪ್ ಚೌಟ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದರ ಜೊತೆಗೆ ಈ ಕಾರ್ಯಕ್ರಮದ ಮುಖ್ಯ ವಕ್ತಾರರಾಗಿ ಶ್ರೀಯುತ ತುಕಾರಾಮ್ ಪೂಜಾರಿ ಅವರು ತುಳು ಅಧ್ಯಯನ ಕೇಂದ್ರವನ್ನ ಮಾಡ್ತಾ ರಾಣಿ ಅಬ್ಬಕ್ಕರ ಬಗ್ಗೆ ಒಂದು ಹೊಸ ಮ್ಯೂಸಿಯಂ ಅನ್ನ ಮಾಡಿ ಸಂಚಯಗಿರಿ ಬಂಟ್ವಾಳದಲ್ಲಿ ಒಂದು ಮ್ಯೂಸಿಯಂ ಅನ್ನ ಮಾಡಿರುವಂತವ್ರು. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಮುಖ್ಯ ವಕ್ತಾರರಾಗಿ ಅಬ್ಬಕ್ಕನ ಚರಿತ್ರೆಯನ್ನ ಹೇಳುವ ನಿಟ್ಟಿನಲ್ಲಿ ಅಲ್ಲಿ ವಕ್ತಾರರಾಗಿ ಇರ್ತಾರೆ. ಈ ನಿಟ್ಟಿನಲ್ಲಿ 11:30ಯಿಂದ ಸುಮಾರು 1 ಗಂಟೆವರೆಗೆ ಮಂಗಳೂರಿನ ಪುರಭವನದಲ್ಲಿ ಕಾರ್ಯಕ್ರಮಗಳು ನಡೆದು ಆ ನಂತರ 2 ರಥಗಳು ಕೂಡ ಮಂಗಳೂರು ಯೂನಿವರ್ಸಿಟಿ ಕ್ಯಾಂಪಸ್ಗೆ ತಲುಪಲಿದೆ. ಮಂಗಳೂರು ಯೂನಿವರ್ಸಿಟಿ ಕ್ಯಾಂಪಸ್ ನಲ್ಲಿ ಒಂದು ಕಾರ್ಯಕ್ರಮ ಪುಷ್ಪಾರ್ಚನೆಯನ್ನ ನಡೆಸಿ ಅಬ್ಬಕ್ಕಳ ಕರ್ಮಭೂಮಿ ಮತ್ತು ಅಬ್ಬಕ್ಕಳು ಪೋರ್ಚುಗೀಸರನ್ನ ಹಿಮ್ಮೆಟ್ಟಿಸಿದಂತ ನಾಡು ಏನಿದೆ ಉಳ್ಳಾಲ, ಆ ಉಳ್ಳಾಲಕ್ಕೆ ತಲುಪಿ ಉಳ್ಳಾಲದಲ್ಲಿ ಪುಷ್ಪಾರ್ಚನೆ ನಡೆಸುವಂತ ಯೋಜನೆಗಳಾಗಿದೆ. ಸಂಜೆ 5:30 ಹೊತ್ತಿಗೆ ಉಳ್ಳಾಲದಲ್ಲಿ ಪುಷ್ಪಾರ್ಚನೆಗಳು ನಡೆಯಲಿಕ್ಕಿದೆ. ಉಳ್ಳಾಲದಲ್ಲಿ ಪುಷ್ಪಾರ್ಚನೆ ನಡೆದ ನಂತರ ನಮ್ಮ ಮಾಡೂರು ಅಯ್ಯಪ್ಪ ಮಂದಿರದಿಂದ ಬೀರಿ ಜಂಕ್ಷನ್ ವರೆಗೆ ಗಣೇಶ ಮಂದಿರದವರೆಗೆ ದೊಡ್ಡ ಮಟ್ಟಿನ ಪಂಜಿನ ಮೆರವಣಿಗೆ, ಜೊತೆಗೆ ಅಲ್ಲಿ ಒಂದು ರಥ ವಿಸರ್ಜನೆ ಅನ್ನುವಂತ ಪರಿಕಲ್ಪನೆಯನ್ನು ಇಟ್ಕೊಂಡು ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ರಾಣಿ ಅಬ್ಬಕ್ಕ ರಥಯಾತ್ರೆಯ ಮುಖ್ಯ ಉದ್ದೇಶ ಏನು ಅಂತ ಕೇಳಿದ್ರೆ, ನಮ್ಮ ಇತಿಹಾಸ ಪಠ್ಯ ಪುಸ್ತಕಗಳಲ್ಲಿ ರಾಣಿ ಅಬ್ಬಕ್ಕ ಅಂತ ಹೇಳಿದ್ರೆ ತುಳುನಾಡಿಗೆ ಸೀಮಿತವಾಗಿದ್ದಂಥದ್ದು ಅಥವಾ ಕೆಲವೊಂದು ಸೀಮಿತ ಚೌಕಟ್ಟಿಗೆ ಸೀಮಿತವಾಗಿದ್ದಂತ ರಾಣಿಯನ್ನ ಈ ದೇಶದಲ್ಲಿ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ್ತಿ, ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ, ಪೋರ್ಚುಗೀಸರ ವಿರುದ್ಧ ಯಾರು ಕೂಡ ಹೋರಾಡಲು ಧೈರ್ಯ ಮಾಡಿದಂತ ಸಂದರ್ಭದಲ್ಲಿ ರಾಣಿ ಅಬ್ಬಕ್ಕ ದಿಟ್ಟತನದಿಂದ ಪೋರ್ಚುಗೀಸರ ವಿರುದ್ಧ ಹೋರಾಡಿದ್ರು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಈ ನೆಲದ ಅಸ್ಮಿತೆ ಮತ್ತು ಅಖಂಡತೆಗಾಗಿ ಹೋರಾಡುವ ಪರಿಣಾಮವಾಗಿ
ವಿದ್ಯಾರ್ಥಿ ಪರಿಷತ್ ಈ ರೀತಿಯಾದಂತಹ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ಮುಂದಾಗಿದೆ. ಹಾಗಾಗಿ ಎಲ್ಲ ಪತ್ರಿಕಾ ಮಿತ್ರರಿಗೂ ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡ್ತಾ ಇದ್ದೇವೆ. ಜೊತೆಗೆ ಎಲ್ಲ ಸಾರ್ವಜನಿಕರಿಗೂ ನಾಗರಿಕರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಮಾಡ್ತಾ ಇದ್ದೇವೆ. ಸುಮಿತ್ ಶೆಟ್ಟಿ ಅಂತ ಹೇಳಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ಮಂಗಳೂರು ವಿಭಾಗ ಸಂಚಾಲಕ, ಶ್ರೀಜಿತ್ ರೈ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ಮಂಗಳೂರು ಜಿಲ್ಲಾ ಸಂಚಾಲಕ, ಮೋನಿಶ್ ಶೆಟ್ಟಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ಮಂಗಳೂರು ತಾಲೂಕು ಸಂಚಾಲಕ, ಶ್ರೀಲಕ್ಷ್ಮಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ಮಂಗಳೂರು ಮಹಾನಗರ ಕಾರ್ಯದರ್ಶಿ.